ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೇರಳದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಇದೇ 1ನೇ ತಾರೀಕು ಶುಕ್ರವಾರದಿಂದ ರಿಲೀಸ್ ಆಗಿದೆ. ಈ ವಾರದಿಂದ ಈ ಸಿನಿಮಾಗೆ ಮತ್ತಷ್ಟು ಚಿತ್ರಮಂದಿರಗಳು ಆ್ಯಡ್ ಆನ್ ಆಗ್ತಾ ಇದೆ. ಅದು ಶುಕ್ರವಾರದಿಂದಲ್ಲ, ನಾಳೆಯಿಂದಲೇ. ಈ ಪೈಕಿ ಗುರುವಾಯೂರಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಚಿತ್ರಮಂದಿರಗಳು ಸಿಕ್ಕಿವೆ. ಗುರುವಾಯೂರು ಅಂತ ಹೇಳಿದ ಕೂಡಲೇ ಗುರುವಾಯೂರು ನಗರದಲ್ಲೇ ಅಂತ ಅಲ್ಲ, ಗುರುವಾಯೂರು ನಗರದ ಸುತ್ತಮುತ್ತಲೂ ಇರುವಂತಹ ಪ್ರದೇಶದಲ್ಲಿ ಗುರುವಾಯೂರು ನಗರದಲ್ಲೂ ಕೂಡ ಒಂದು ಚಿತ್ರಮಂದಿರ ಸಿಕ್ಕಿದೆ. ಇದರ ಜೊತೆಗೆ ಇಲ್ಲಿನ ಸುತ್ತಮುತ್ತ ಇರುವಂತಹ ಒಂದಿಷ್ಟು ಸ್ಥಳಗಳಲ್ಲೂ ಕೂಡ ಈ ಸಿನಿಮಾಗೆ ಚಿತ್ರಮಂದಿರಗಳು ಈ ವಾರ ರೆಡ್ ಕಾರ್ಪೆಟ್ ಹಾಕಿದೆ. ಹಾಗಾದರೆ ಯಾವೆಲ್ಲ ಚಿತ್ರಮಂದಿರಗಳು ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದೆ ಅಂತ ನೀವು ಕೇಳೋದಾದರೆ, ಮೊದಲಿಗೆ ಬಿ ಸಿನಿಮಾಸ್ ಅಂತ ವೈಲತ್ತೂರಿನಲ್ಲಿರುವಂತಹ ಬಿ ಸಿನಿಮಾಸ್, ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಇಲ್ಲಿ ಒಂದು ಪರದೆಯನ್ನು ಈ ಸಿನಿಮಾಗೆ ನೀಡಿದರೆ ಮತ್ತೊಂದು ಪರದೆಯನ್ನು ಸುಮತಿ ಒಲವು ಅನ್ನೋ ಸಿನಿಮಾಗೆ ನೀಡಿದ್ದಾರೆ. ಸುಮತಿ ಒಲವು 2ನೇ ವಾರ ಪ್ರದರ್ಶನ ಕಾಣ್ತಾ ಇರುವಂಥ ಸಿನಿಮಾ. ಸೂ ಫ್ರಮ್ ಸೋ ಸಿನಿಮಾಗೆ ದಿನ 5 ಪ್ರದರ್ಶನ, 11:30, 2:15, 5 ಗಂಟೆ, 8 ಗಂಟೆ ಹಾಗೆ ರಾತ್ರಿ 10:40 ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಈ ಚಿತ್ರಮಂದಿರ ಸಾಕ್ಷಿಯಾಗಿದೆ. ಇನ್ನು ಈ ಚಿತ್ರಮಂದಿರ ಗುರುವಾಯೂರಿಂದ ಎಷ್ಟು ದೂರ ಅಂತ ಕೇಳಿದರೆ 6 ಕಿಲೋಮೀಟರ್. 6 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿ ಸಿನಿಮಾಸ್ನಲ್ಲಿ ಇರೋದು 2 ಪರದೆ. ಈ 2 ಪರದೆಗಳ ಪೈಕಿ ಒಂದು ಪರದೆಯನ್ನು ನಮ್ಮ ಸೂ ಫ್ರಮ್ ಸೋ ಸಿನಿಮಾಗೆ ನೀಡಿದ್ದಾರೆ. ಇನ್ನು ಮತ್ತೊಂದು ಗಂಗಾ ಅನ್ನೋ ಚಿತ್ರಮಂದಿರ. ಈ ಗಂಗಾ ಅನ್ನೋ ಚಿತ್ರಮಂದಿರ ಇರೋದು ಮಾಲಾದಲ್ಲಿ. ಗುರುವಾಯೂರಿಂದ ಮಾಲಾಗೆ ಇರುವಂತಹ ಕಿಲೋಮೀಟರ್ ಎಷ್ಟು ಅಂತ ಕೇಳಿದರೆ 56. ಈಗಾಗಲೇ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ, ಎಲ್ಲ ಗ್ರಾಮೀಣ ಪ್ರದೇಶದ ಚಿತ್ರಮಂದಿರಗಳೇ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಇಲ್ಲಿ 2 ಸಿನಿಮಾಗಳ ಪ್ರದರ್ಶನ ಆಗುತ್ತೆ. ಈ 2 ಸಿನಿಮಾಗಳ ಪೈಕಿ 3 ಪ್ರದರ್ಶನವನ್ನು ನಮ್ಮ ಸೂ ಫ್ರಮ್ ಸೋ ಸಿನಿಮಾಗೆ ನೀಡಿದರೆ ಮತ್ತೊಂದು ಪ್ರದರ್ಶನ ರಾಜಕನ್ಯಕ ಅನ್ನುವ ಮಲಯಾಳ ಸಿನಿಮಾ. ಮಧ್ಯಾಹ್ನ 12 ಗಂಟೆ ಪ್ರದರ್ಶನ ಅದು. ಇರಲಿ, ನಮ್ಮ ಸಿನಿಮಾದ ಬಗ್ಗೆ ಮಾತಾಡೋದಾದರೆ 3:15ಕ್ಕೆ ಒಂದು ಪ್ರದರ್ಶನ, 6:45 ಹಾಗೆ ರಾತ್ರಿ 9:45. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಚಿತ್ರಮಂದಿರ ಇದು. ಅಲ್ಲೆಲ್ಲ ಗ್ರಾಮ ಮಟ್ಟದಲ್ಲಿ ಚಿತ್ರಮಂದಿರಗಳಿವೆ. ಕೇರಳದ ಚಿತ್ರಮಂದಿರಗಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಪದಗಳೇ ಇಲ್ಲ, ಒಂಥರ ಖುಷಿ ಆಗುತ್ತೆ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನು ಗುರುವಾಯೂರು ನಗರದಲ್ಲಿ ಇರುವಂಥ ಚಿತ್ರಮಂದಿರ ಅಪ್ಪಸ್ ಥಿಯೇಟರ್. ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ. ಇಲ್ಲಿ ದಿನ 3 ಆಟ, 3 ಗಂಟೆ, 6 ಗಂಟೆ ಆಗಿ ರಾತ್ರಿ 9 ಗಂಟೆ. ಇನ್ನು ಚಂಬಕಿಯ ಸರಿ ಸಿನಿಮಾಸ್ ಅನ್ನುವ ಚಿತ್ರಮಂದಿರ, ಇದು ಇರಂಜಿಲಕೂಡದಲ್ಲಿದೆ. ಇರಂಜಿಲಕೂಡದಿಂದ ಗುರುವಾರಿಗೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರೆ 40 ಕಿಲೋಮೀಟರ್. ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಈ ಪೈಕಿ 3ನೇ ಪರದೆಯಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಮಧ್ಯಾಹ್ನ 12:15, 2:45, ರಾತ್ರಿ 7:15 ಹಾಗೆ ರಾತ್ರಿ 9:45, ಒಟ್ಟು 4 ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಚಿತ್ರಮಂದಿರ, ಮಹಾಲಕ್ಷ್ಮಿ ಡ್ರೀಮ್ ಬಿಗ್ ಅನ್ನುವ ಚಿತ್ರಮಂದಿರ, ಇಲ್ಲೂ ಕೂಡ ಅಷ್ಟೇ ದಿನ 4 ಆಟ. ಇದು ಗುರುವಾಯೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿತ್ರಮಂದಿರ. ಇದು ಕೂಡ ಅಷ್ಟೇ ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಚಿತ್ರಮಂದಿರ. ಇನ್ನು ಸುರಭಿ ಅನ್ನುವ ಒಂದು ಚಿತ್ರಮಂದಿರ, ಚಾಲಕುಡಿಯಲ್ಲಿರುವಂತಹ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದು. ಈ ಪೈಕಿ ಸ್ಕ್ರೀನ್ 2ರಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗುತ್ತೆ. ಮಧ್ಯಾಹ್ನ 12 ಗಂಟೆ, 3 ಗಂಟೆ, 6:30 ಹಾಗೆ ರಾತ್ರಿ 9:30. ಇದು ಗುರುವಾಯೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಮತ್ತೊಂದು ಮಲ್ಲಿಕಾ ಪ್ಲೆಕ್ಸ್ ಚಿತ್ರಾಲಯ ಅಂತ ಅಂಗಡಿಪುರಮಲ್ಲಿರುವಂಥ ಚಿತ್ರಮಂದಿರ ಇದು. ಇಲ್ಲಿ ದಿನ 5 ಆಟ, 11:30, 2:15, ಸಂಜೆ 5 ಗಂಟೆ, ರಾತ್ರಿ 7:45 ಹಾಗೆ ರಾತ್ರಿ 10:30. ಇದು ಗುರುವಾಯೂರು ನಗರದಿಂದ 68 ಕಿಲೋಮೀಟರ್ ದೂರದಲ್ಲಿರುವಂಥ ಚಿತ್ರಮಂದಿರ. ನೋಡಿ, ಇಷ್ಟು ಚಿತ್ರಮಂದಿರ. ಗುರುವಾಯೂರು ನಗರದಲ್ಲಿರುವಂತಹ ಚಿತ್ರಮಂದಿರ ಅಂತಂದರೆ ಅಪ್ಪರ್ ಸಿನಿಮಾಸ್. ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ, ಚಿತ್ರಮಂದಿರ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ. ಹಾಗೆ ಈ ಚಿತ್ರಮಂದಿರ ಇತ್ತೀಚೆಗೆ ರಿನಿವೇಷನ್ ಆಗಿ ಯಾವ ರೀತಿ ಅತ್ಯದ್ಭುತವಾಗಿದೆ ಅನ್ನೋದನ್ನು ಕೂಡ ನಾವು ನಿಮಗೆ ಹೇಳಿದ್ವಿ. ಇದೇ ಚಿತ್ರಮಂದಿರದಲ್ಲಿ ಇದೀಗ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇರೋದು. ಇದರ ಜೊತೆಗೆ ನೋಡಿ, ಇದು ಕೂಡ ಅಷ್ಟೇ ಚಂಬಕೇಸರಿ, ಇದರ ಬಗ್ಗೆ ಕೂಡ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ. ಆಲ್ಮೋಸ್ಟ್ ಕೇರಳದಲ್ಲಿ ಹೆಚ್ಚಿನ ಚಿತ್ರಮಂದಿರಗಳ ಬಗ್ಗೆ ನಾವು ಕಾಂತಾರ ಎಪಿಸೋಡನ್ನು ಮಾಡಿದ್ವಿ. ಅಲ್ಲಿನ ಚಿತ್ರಮಂದಿರಗಳಲ್ಲಿ ಯಾವ ರೀತಿ ಪ್ರದರ್ಶನ ಕಾಣುತ್ತೆ ಅಂತ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಕಾಂತಾರ ಹಾಗೆ KGF ಈ 2 ಸಿನಿಮಾಗಳು ಪ್ರದರ್ಶನ ಕಂಡು ದಾಖಲೆಯನ್ನು ಬರೆದಿತ್ತು. ಇದೀಗ
ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣುವ ಮೂಲಕ ಯಾವ ರೀತಿ ಅಬ್ಬರಿಸುತ್ತೋ ಕಾದು ನೋಡಬೇಕು. ನಮಸ್ಕಾರ.